ಲೆಕ್ಕ ಪರಿಶೋಧಕರನ್ನ ಸೇರಿದಂತೆ ಜನಸಾಮಾನ್ಯರಲ್ಲಿ ಆರ್ಥಿಕ ಮತ್ತು ತೆರಿಗೆ ಜ್ಞಾನ ಅಗತ್ಯ. ಭವಿಷ್ಯಕ್ಕಾಗಿ ಹಣವನ್ನು ಎಲ್ಲಿ ಹೇಗೆ ಹೂಡಿಕೆ ಮಾಡಬೇಕು, ತೆರಿಗೆ ಪಾವತಿ ಹೇಗೆ ಮೊದಲಾದವುಗಳನ್ನು ಅರಿತುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಐಸಿಐ ವತಿಯಿಂದ ಆರ್ಥಿಕ ಮತ್ತು ತೆರಿಗೆ ಜ್ಞಾನ ಅಭಿಯಾನ ಹಮ್ಮಿಕೊಳ್ಳಲಾಗುವುದೆಂದು ಐಸಿಐ ಕೇಂದ್ರೀಯ ಸಮಿತಿಯ ಸದಸ್ಯ ಕೋತಾ ಎಸ್ ಶ್ರೀನಿವಾಸ್ ಹೇಳಿದರು. ಐಸಿಎಐ ವತಿಯಿಂದ ಐಸಿಎಐ ವೃತ್ತಿಪರ ಅಭಿವೃದ್ಧಿ ಸಮಿತಿ ಹಾಗೂ ಎಸ್ಐಆರ್ಸಿ ಐಸಿಎಐ ಮಂಗಳೂರು ಶಾಖೆಯ ಆಶ್ರಯದಲ್ಲಿ ನಗರದ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ 2 ದಿನಗಳ ಕಾಲ ಜರುಗಲಿರುವ ಪರಿಜ್ಞಾನ ರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬ್ಯಾಂಕ್ ಆಡಿಟ್ ಪ್ರಮಾಣವನ್ನು ಈ ಬಾರಿ 90% 80ಕ್ಕೆ ಇಳಿಸಲಾಗಿದ್ದು, ಇದರಿಂದ 50,000 ಶಾಖೆಗಳು ಆಡಿಟ್ ಆಗುತ್ತಿದ್ದಲ್ಲಿ 30,000 ಬ್ಯಾಂಕ್ಗಳು ಮಾತ್ರ ಆಡಿಟ್ ಆಗಲಿದೆ. ಈಗಾಗಲೇ ಸುಮಾರು 50,000 ಮಂದಿ ಲೆಕ್ಕ ಪರಿಶೋಧಕರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದು, ಎಲ್ಲರೂ ಅವಕಾಶ ಪಡೆಯುವುದು ಕಷ್ಟ. ಭವಿಷ್ಯದಲ್ಲಿ ಇದು ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದ್ದು, ಲೆಕ್ಕ ಪರಿಶೋಧಕರು ಇತರ ಆಡಿಟ್ಗಳತ್ತ ಗಮನ ಹರಿಸುವ ಅವಶ್ಯಕತೆ ಇದೆ. ಐಸಿಎಐ ಕೇಂದ್ರೀಯ ಸಮಿತಿಯ ಸದಸ್ಯ ಕೋತಾ ಎಸ್ ಶ್ರೀನಿವಾಸ್ ಹೇಳಿದರು. The percentage was reduced to 70%, but with the interaction or intervention of the Professional Development Committee, this year from 70% they raised to 80%. So the effect of reducing from 90% to 80%, the branches which were around under audit last year of around 50,000, this time it came to 30,000. So that was the effect of change of 10% of advances. And when we say 30% branches to be under audit, the number of firms, whether it is proprietors or partnership firms, which apply for bank audit to empanelment, it will be around 50,000. So how can we allocate 30,000 audits to 50,000 members was a challenge, and every firm will get 2 audits at least minimum. So if I have to allot 30 branches to the chartered accountants, we require only 15,000 chartered accountants, but we had 50,000 applications as such. ಐಸಿಎಐ ಎಸ್ಐಆರ್ಸಿ ಅಧ್ಯಕ್ಷ ಚಿನ್ನ ಮಸ್ತಾಂತಿ ಅವರು ಸಮಾವೇಶವನ್ನು ಉದ್ಘಾಟಿಸಿ ಸಿಎ ಕೋರ್ಸ್ಗೆ ವಿದ್ಯಾರ್ಥಿಗಳ ಸೇರ್ಪಡೆ ಪ್ರಮಾಣ ಇನ್ನಷ್ಟು ಹೆಚ್ಚಿಸುವ ಅವಶ್ಯಕತೆ ಇದೆ. ಕಳೆದ 2 ವರ್ಷಗಳಿಂದ ಈ ಸಂಖ್ಯೆಯಲ್ಲಿ ಪ್ರಗತಿ ಕಂಡುಬರುತ್ತಿದೆ. ಎಸ್ಐಆರ್ಸಿಯ ಉದ್ದೇಶಿತ ಪದವಿ ಪಡೆದವರ ಕ್ಯಾಂಪಸ್ ಪ್ಲೇಸ್ಮೆಂಟ್ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ವಿವಿಧ ಶಾಖೆಗಳು ಮುಂದಾಗಬೇಕು ಎಂದು ಮನವಿಯನ್ನ ಮಾಡಿದ್ರು. At all India level, the scope of the work at the regional level, as artfully can agree, has reduced to the regional council and the regional officers also, because the every activity becomes the online. With this, as the regional council members, we discussed we want to start the new initiatives throughout the southern. So at this concept, at this discussion result, we introduced in the month of March the article student recruitment for the CA firms who has passed the CA first group and the second group and both groups for the intermediate level. It was went well in some places has we got that criticism also. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಲೆಕ್ಕ ಪರಿಶೋಧಕರು ದೇಶದ ಅರ್ಥವ್ಯವಸ್ಥೆಯ ಬೆನ್ನೆಲುಬು, ದೇಶ ನಿರ್ಮಾಣದಲ್ಲಿ ದೊಡ್ಡ ಕೊಡುಗೆಯನ್ನ ನೀಡುತ್ತಿದ್ದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಲೆಕ್ಕ ಪರಿಶೋಧಕರ ಕಾರ್ಯವನ್ನ ನಿರಂತರವಾಗಿ ಸ್ಮರಿಸುತ್ತಿದ್ದಾರೆ ಎಂದರು. ऐसा एक प्रोग्राम बनाते आप लोग आने का करके मैं आमंत्रण भी दे रहा हूँ. दूसरा, ये मैंगलोर ब्रांच का और मेरा बहुत अच्छा संबंध है. समझो लास्ट ईयर देयर वाज वेरी गुड फंक्शन इन टाउन हॉल. एक कल्चरल फंक्शन आप लोगों ने रखा था. आई वाज गेस्ट एंड आफ्टर दैट अर्लियर when Jagannath Kamath was the president, so you conducted a blood camp. So this kind of many program I have visited. So मैं मैंगलोर ब्रांच का आप लोगों का काम बहुत अच्छा तरफ से और नजदीक से देखता जाता हूँ, नजदीक से देख रहा हूँ. ಇದೇ ವೇಳೆ ಈ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದ್ರು.
ವರ್ಚುವಲ್ ವೇದಿಕೆಯಲ್ಲಿ ಐಸಿಐ ರಾಷ್ಟ್ರೀಯ ಉಪಾಧ್ಯಕ್ಷ ಅನಿಕೇತ್ ಸುನಿಲ್ ತಲಾಟಿ, ಪ್ರಾದೇಶಿಕ ಪರಿಷತ್ನ ಸದಸ್ಯೆ ಗೀತಾ ಎಬಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮಂಗಳೂರು ಶಾಖೆಯ ಅಧ್ಯಕ್ಷ ಪ್ರಸನ್ನ ಶೆಣೆಯಂ ಸ್ವಾಗತಿಸಿ, ಕಾರ್ಯದರ್ಶಿ ಗೌತಮ್ ಪೈಡಿ ಅವರು ವಂದಿಸಿದರು. 2 ದಿನಗಳ ಸಮ್ಮೇಳನದಲ್ಲಿ 6 ತಾಂತ್ರಿಕ ಸಮಾವೇಶ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಗೊಳ್ಳಲಿವೆ. ದೇಶದ ವಿವಿಧ ಚಾರ್ಟರ್ಡ್ ಅಕೌಂಟೆಂಟ್ಗಳು ಮತ್ತು ಸಿಎ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.